ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಯಾರಿಗಾದ್ರೂ ತುಂಬ ಖುಷಿ ಕೊಡಬೇಕು, ಯಾರನ್ನಾದ್ರೂ ಇಂಪ್ರೆಸ್ ಮಾಡಬೇಕು ಅಂದರೆ ಒಂದು ಬೆಟರ್ ವೇ ಇದೆ. ಯಾವುದು ಗೊತ್ತಾ? ರುಚಿಯಾಗಿರೋವಂಥ ತಿಂಡಿನ ಅವ್ರಿಗೆ ಮಾಡಿಕೊಟ್ರೆ ಆಯಿತು, ತುಂಬಾ ಖುಷಿ ಪಡ್ತಾರೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಕೂಡ ಅಷ್ಟೇ ರುಚಿಯಾದ 2 ರೆಸಿಪಿಗಳನ್ನು ಹೇಳ್ಕೊಡೋಕೆ ಅಂತ ಮಲ್ಪೆಯಿಂದ ಸುಪ್ರೀತಾ ಅವರು ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸುಪ್ರೀತಾ ಅವರೇ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಮಲ್ಪೆ ಹೇಗಿದೆ? ಮಳೆಗಾಲ ಅಲ್ವಾ? ಹೌದು, ಕಡಲ ಎಲ್ಲ ಜೋರಿದೆ. ಜೋರು ಮಳೆ ಎಲ್ಲ ಇದೆ. ಹೋಗೋಕ್ ಚಾನ್ಸ್ ಸಿಗ್ತಾ ಇದೆ ಇವಾಗ್ಲೂ ಬೀಚ್ ಕಡೆ? ಇಲ್ಲ, ಹೋಗ್ಲಿಕ್ಕಿಲ್ಲ ಈಗ. ಬಿಡ್ತಾ ಇಲ್ವಾ? ಇಲ್ಲ, ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರಾ? ಸಮುದ್ರದ ಹತ್ರ ಎಲ್ಲ ಹೋಗ್ಲಿಕ್ಕಿಲ್ಲ ಈಗ. ಹೇಗೆ ಅನಿಸ್ತಾ ಇದೆ ಹೋಗ್ಲಿಕ್ಕಿಲ್ಲ ಅಂತ? ಬೇಜಾರ? ಬೋರ್ ಸ್ವಲ್ಪ, ಮನೆಯಲ್ಲೇ ಇರ್ಬೇಕಲ್ಲ. ಆದ್ರೂ ನೀವು ಬಿಡಿ ಕುಕಿಂಗ್ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೇನೆ. ಓಕೆ, ಇವತ್ತು ಯಾವ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀರಾ? ಇವತ್ತು ಮಡಿಕೆ ತೆಲ್ಲ ಅಂತ ನಾವು ಮಾಡ್ತೇವೆ. ಮಡಿಕೆ ತೆಲ್ಲ? ಓಕೆ, ನಮ್ ಕಡೆ ಹಾಗೆ ಹೇಳ್ತಾರೆ, ಇಲ್ಲಿ ಗೊತ್ತಿಲ್ಲ ನಂಗೆ. ಹೌದಾ? ಹಾಗಾದ್ರೆ ನಾವು ನಮ್ಮ ಅಡ್ಗೆ ಮನೆಯಲ್ಲೇ ನೋಡೋಣ, ಹೋಗೋಣ ಅಲ್ವಾ? ಬನ್ನಿ. ಎಸ್, ಮಡಿಕೆ ತೆಲ್ಲವು ಮಾಡ್ತಾ ಇದ್ದೇವೆ ಇವಾಗ. ಅದು ಏನು ಅಂತ ನೀವಾಗ ಮಾಡ್ತಾನೆ ಗೊತ್ತಾಗ್ಬೇಕಷ್ಟೇ. ಸೊ ಸ್ಟಾರ್ಟ್ ಮಾಡೋಣ. ನಿಮಗೆ ಏನ್ ಬೇಕು? ಫಸ್ಟ್ ಮಿಕ್ಸಿ ಜಾರ್. ಮಿಕ್ಸಿ ಜಾರ್. ನಾವು 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ಬೆಳ್ತಿಗೆ ಅಕ್ಕಿ. ಅದನ್ನ ನೆನೆಸಿಟ್ಕೊಂಡು ಮತ್ತೆ ಯೂಸ್ ಮಾಡಬೇಕು. ಹಿಂದಿನ ದಿವಸ ನೆನೆಸಿಟ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ನೀರು ಹಾಕಿ ಇದನ್ನೇ ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಂ ಸರ್. ಆಗಿದೆ ನೋಡಿ. ಹಾಂ ಸರ್. ನಾವೊಂದು ಬೌಲ್ಗೆ ಹಾಕೊಳ್ಳುವ. ಚೆನ್ನಾಗಿ ನೈಸ್ ಆಗಿದೆ. ನೈಸ್ ಆಗಿದೆ. ಸ್ಪೂನ್ ಬೇಕಾ? ಅದಕ್ಕೆ ನೀರು ಹಾಂ, ಬೇಕಾ? ಇದಕ್ಕೆ ನೀರು ಬೇಕು. ನೀರು ದೋಸೆಗೆ ಮಾಡ್ತೇವಲ್ಲ ನಾವು, ಅದಕ್ಕೆ ಮಾಡಿಕೊಂಡ್ರೆ ಸಾಕು. ಗ್ಯಾಸ್ ಆನ್ ಮಾಡಿ ಕಾವಲಿ ಇಟ್ಕೊಳ್ಳೋಣ. ಬಿಸಿ ಆಗಲಿ, ಅಲ್ಲಿವರೆಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳುವ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು. ನೀರು ದೋಸೆ ಥರನೇ. ಆಮೇಲೆ ಸ್ವಲ್ಪ ಚೇಂಜಸ್ ಆಗ್ತದೆ. ನೀರು ದೋಸೆ ತನಕ ನನಗೂ ಗೊತ್ತಿದೆ, ಆಮೇಲೆ ಗೊತ್ತಿಲ್ಲ. ಈಗ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ,
ಫಸ್ಟ್ ಟೈಮ್ ನೀರು ದೋಸೆ ಮಾಡಿದಾಗ ಏನಾದರೂ ನೆನಪುಗಳಿದೆಯಾ? ಅದು ಅಡ್ಡದಿಡ್ಡಿ ಹೋಗಿರೋದೆಲ್ಲ? ಹೌದು, ತುಂಬಾನೇ ಇದೆ. ಇವಾಗಲೂ ಫುಲ್ಲು ಗ್ಯಾಸ್ ಸ್ಟವ್ ಮೇಲೆಲ್ಲ ಚೆಲ್ಲಿತ್ತು. ಶೇಪ್ಲೆಸ್ ಆಗಿತ್ತು. ಹೌದು, ತುಂಬ ಅದು ಹೇಳಿಕ್ಕಾಗಲ್ಲ. ಒಂದು ಕಡೆ ದಪ್ಪ, ಒಂದು ಕಡೆ ತೆಳು ಎಲ್ಲ ಆಗಿತ್ತು, ಮಿಕ್ಸ್ ಆಗಿ. ಆ ಥರ ಎಲ್ಲ ಆಗುತ್ತೆ ಅಲ್ವಾ? ನಾನು ಫಸ್ಟ್ ಕಲ್ತ ಅಡುಗೆ ಇದುವೇ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು ಇದು. ನಾವು ರಜೆಗೆಲ್ಲ ಮನೆಗೆ ಹೋಗ್ತಿದ್ರೆ, ಅಜ್ಜಿ ಮನೆಗೆ ಹೋಗ್ತಿದ್ರೆ ಇದನ್ನು ಮಾಡಿ ಕೊಡ್ತಿದ್ರು. ಅವ್ರು ಮಾಡ್ತಿದ್ದ ಅಡುಗೆ ಇದು. ಹಾಗಾದ್ರೆ ಅವರನ್ನ ನೋಡಿ ನೀವು ಕಲ್ತ್ಕೊಂಡಿದ್ದೆ. ಅವ್ರು ಹೇಳ್ಕೊಟ್ರು. ಇವಾಗ ಕರೆಕ್ಟ್ ಶೇಪ್ ಬರುತ್ತಲ್ಲ? ಹೌದು, ಪ್ರಾಕ್ಟೀಸ್ ಆಗಿದೆ. ಈಗ ಕಾದಿದೆ. ಕೆಲವರಂತೂ ನೀರು ದೋಸೆ ಎಕ್ಸ್ಪೋರ್ಟ್ ತರ ಮಾಡ್ತಾರೆ. ಅದು ಒಂದು ಕಲೆ. ಅದೇ. ಇದಕ್ಕೆ ಪ್ಲೇಟ್ ಬೇಕಾ? ಪ್ಲೇಟ್ ತವ ಇದ್ರದ್ದು ಬೇಕಾ? ಇದು ಬೇಕಾ? ಪ್ಲೇಟು ಬೇಕು. ಅದು ಯಾಕಂದ್ರೆ ನಾವು ಬಿಸಿನೇ ತೆಗೆದು ಪ್ಲೇಟ್ಗೆ ಹಾಕಿದ್ರೆ ಅಂಟ್ಕೊಳ್ಳುವ ಸಾಧ್ಯತೆ ಇರ್ತದಲ್ಲ, ಅದಕ್ಕೆ ಇದಕ್ಕೆ ಹೌದು ತಟ್ಟಿ ಹೇಳ್ತೇವೆ ನಾವು ಅದಕ್ಕೆ. ಇದಾಗಿದೆ. ಇದನ್ನು ಮಡಿಸ್ಲಿಕ್ಕಿಲ್ಲ, ನಾವು ಹೀಗೆ ತಗೋಬೇಕಾಗ್ತದೆ. ಮತ್ತೆ ಎಣ್ಣೆ ಹಚ್ಕೋಬೇಕು. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಹೇಗೆ ಡಿಶ್ ಅಂದ್ರೆ ತುಂಬಾ ಸ್ವೀಟ್ ಆಗಿರುವಂತದ್ದು. ಸ್ವೀಟ್ ಆಗಿರ್ತದೆ. ಅಲ್ಲಿ ಬೆಲ್ಲ ಚೂರುಗಳಿದೆ ಅಲ್ವಾ? ಬೆಲ್ಲ ಮತ್ತೆ ತೆಂಗಿನಕಾಯಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿಕ್ಕೆ ಅದು. ಅದಕ್ಕೆ ಹಾಕೊಳ್ಳುವ ಪ್ಲೇಟಿಗೆ. ಇದನ್ನ ಮತ್ತೆ ನಾವು ಪ್ಲೇಟಿಗೆ ಹಾಕೊಳ್ಳೋಣ. ಓಕೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಮಗೆ ಹಾಗಾದ್ರೆ ಗ್ಯಾಸ್ ಬೇಕಾಗಿಲ್ಲ? ಗ್ಯಾಸ್ ಬೇಕಾಗಿಲ್ಲ, ಹಾಗೆ ಅಲ್ಲೇ ಮಾಡ್ಕೊಳ್ಳೋದು. ಓಕೆ. ಈಗ ನಾವು ಬೌಲಿಗೆ ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಬೆಲ್ಲ. ನಮಗೆ ಸಿಹಿ ಎಷ್ಟು ಬೇಕಾಗ್ತದೆ ಅಷ್ಟು ನಾವು ಯೂಸ್ ಮಾಡಿಕೊಂಡ್ರೆ ಆಯ್ತು ಬೆಲ್ಲ. ಹೇಗೆ ಎಲ್ಲ ದೋಸೆಗಳನ್ನು ಒಟ್ಟಿಗೆ ಮಾಡಬೇಕಾ? ಇಲ್ಲ, ಒಂದೊಂದನ್ನೇ ಮಡಚಿ. ಹಾಂ. ಈಗ ಈ ಬೆಲ್ಲ ಮತ್ತು ತೆಂಗಿನಕಾಯಿ ಮಿಕ್ಸರ್ನ ಇದರ ಒಳಗೆ ಹಾಕೋಬೇಕು. ಓಕೆ. ನಾವು ಅರಶಿನ ಎಲೆಯಿಂದ ಗಟ್ಟಿ ಮಾಡ್ತೇವಲ್ಲ, ಅದೇ ರೀತಿ ಅದಕ್ಕೆ ಎಲೆ ಎಲ್ಲ ಯೂಸ್ ಮಾಡ್ತೇವೆ. ಸ್ವಲ್ಪ ಸಿಂಪಲ್. ಸಿಂಪಲ್ ಈ ರೀತಿ ಮಡಿಸ್ಕೊಬಿಟ್ಟು ಇದಕ್ಕೇನು ಸೈಡ್ ಡಿಶ್ ಬೇಕಂತಾನೆ ಇಲ್ಲ? ಬೇಕಂತಿಲ್ಲ, ಇದೇ ಸ್ವೀಟ್ ಆಗಿರ್ತದೆ. ಈಗ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್. ಮಡಿಕೆ ತೆಲ್ಲ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮಡಿಕೆ ತೆಲ್ಲ ನೀರು ದೋಸೆಯನ್ನು ಇನ್ನೂ ಸ್ವಲ್ಪ ಆಲ್ಟರ್ನೇಟ್ ಮಾಡಿ ಸಿಹಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಮಡಕೆ ತೆಲ್ಲ ತಯಾರಿಸುವ ವಿಧಾನ.
ಮೊದಲು 5 ರಿಂದ 6 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನೀರು ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಸಿಕೊಳ್ಳಿ. ನಂತರ ಕಾದ ದೋಸೆ ಕಾವಲಿಯ ಮೇಲೆ ಸ್ವಲ್ಪ ಎಣ್ಣೆ ಸವರಿ ತೆಳುವಾಗಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಇದೇ ರೀತಿ 3 ರಿಂದ 4 ದೋಸೆ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಬೆಲ್ಲ ಸೇರಿಸಿ ಕಲಸಿಕೊಳ್ಳಿ. ಬಳಿಕ ದೋಸೆಯ ಒಂದು ಬದಿಯಲ್ಲಿ ತಯಾರಿಸಿದ ಹೂರಣವನ್ನು ಹರಡಿ ಮಡಚಿಕೊಳ್ಳಿ. ಇದೇ ರೀತಿ ಎಲ್ಲ ದೋಸೆಯನ್ನು ತಯಾರಿಸಿಕೊಳ್ಳಿ. ಈಗ ರುಚಿಯಾದ ಮಡಕೆ ತೆಲಾವ್ ರೆಡಿ. ಸೊ ಈ ರೆಸಿಪಿ ರೆಡಿ ಆಗಿದೆ. ಇನ್ ಕೇಸ್ ಸ್ಕೂಲಿಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು ಅನ್ನೋ ಬ್ಯುಸಿಯಲ್ಲಿ ನೀವು ಬೆಳಗ್ಗೆ ಇದ್ರೆ ಈ ಥರ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡು ಸವಿತಾ ಇರ್ಬೋದು. ನೆಕ್ಸ್ಟ್ ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ. ಯಾವ ರೆಸಿಪಿ ಅಂತ ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಲ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಬನ್ನಿ ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ಕೇಳೋಣ. ಎಸ್, ನೆಕ್ಸ್ಟ್ ರೆಸಿಪಿ ಯಾವುದು? ಜ್ಯೂಸ್ ಮಾಡ್ತಿದ್ದೇನೆ. ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ಯೂಸ್ ಮಾಡಿಕೊಂಡು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣಲ್ಲ ಬೇಗ. ಹೇಗೆ ಮಾಡೋದು? ಮಿಕ್ಸಿ ಜಾರ್ ಕೊಡಿ. ಇದಕ್ಕೆ ನಾನು ಮೊದಲು ಬಾಳೆಹಣ್ಣು ತಗೊಳ್ತೀನಿ. ಪೂರ್ತಿ ಬಾಳೆಹಣ್ಣು ಹಾಕಬೇಕು. ಮತ್ತು ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ಬಾದಾಮಿ ತಗೊಂಡಿದ್ದೀನಿ. ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋದು. ಶುಗರ್ ತಗೊಂಡಿದ್ದೀನಿ. ಬೇಕು ಸ್ವೀಟ್ ನೋಡ್ಕೊಂಡು ಹಾಕೊಳ್ಳೋದು. ಇದಕ್ಕೆ ಸ್ವಲ್ಪ ನೀರು ಇದನ್ನೀಗ ಗ್ರೈಂಡ್ ಮಾಡೋದು. ಬಾಕಿ ಫ್ರೂಟ್ಸ್ ಎಲ್ಲ ಅದು ಮತ್ತೆ ಹಾಕಲಿಕ್ಕೆ ನೋಡಿ ಸಾಕಾಗುತ್ತಾ ಅಂತ. ಸಾಕಾಗುತ್ತಾ? ಇದನ್ನು ಮಿಕ್ಸ್ ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋದಾ? ಗ್ಲಾಸ್ ರೆಡಿ ಇದೆ. ಮೊದಲು ನಾನು ಅದಕ್ಕೆ ಆ್ಯಪಲ್ ಹಾಕ್ಕೊಳ್ತೀನಿ. ಫಸ್ಟ್ ಇವಾಗ ಆ್ಯಪಲ್ ಗ್ಲಾಸಿಗೆ. ಓಕೆ, ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ, ಒಣ ದ್ರಾಕ್ಷಿ, ಬಾಳೆಹಣ್ಣು ನಾವು ಆಲ್ರೆಡಿ ಗ್ರೈಂಡ್ ಮಾಡುವಾಗಲೂ ಹಾಕಿದ್ದೇವೆ. ಈಗಲೂ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಈಗ ಇದನ್ನ ಹಾಕೋದು. ಈಗ ರಿಪೀಟ್ ಅದನ್ನೇ ಹಾಕೊಂಡ್ರೆ
ಫೈನಲಿ ನಾವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋದು. ರೆಡಿಯಾಗಿದೆ. ರೆಡಿನಾ? ಓಕೆ, ನಾನು ರೆಡಿ. ಓಕೆ, ಜ್ಯೂಸ್ ರೆಡಿಯಾಗಿದೆ, ಡ್ರೈ ಫ್ರೂಟ್ಸ್ ಇದು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ತುಂಬ ಸ್ವೀಟಾಗಿ ಹಾಗೆ ದೇಹಕ್ಕೂ ಕೂಡ ಹೆಲ್ದಿಯಾಗಿರಲಿ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲಿಗೆ ಬಾಳೆಹಣ್ಣಿನ ಹೋಳುಗಳಿಗೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಸಕ್ಕರೆ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ಹೆಚ್ಚಿದ ಸೇಬು, ಗೋಡಂಬಿ, ಒಣ ದ್ರಾಕ್ಷಿ, ಬಾಳೆಹಣ್ಣಿನ ಚೂರುಗಳನ್ನು ಹಾಕಿ ಬ್ಲೆಂಡ್ ಮಾಡಿದ ಮಿಶ್ರಣವನ್ನು ಅರ್ಧದಷ್ಟು ಹಾಕಿ ಮತ್ತೆ ಪುನಃ ಅದೇ ರೀತಿ ಸೇಬು ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಸರ್ವ್ ಮಾಡಿ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಸವಿಯಲು ಬಲು ಚೆನ್ನ. ಎಸ್, ಫೈನಲಿ ಎರಡೂ ಕೂಡ ರೆಡಿ ಆಗಿದೆ ಡಿಶಸ್. ಸೊ ದೋಸೆ, ಜ್ಯೂಸ್ ಎರಡು ಸ್ವೀಟೇ ಅಲ್ವಾ? ನಾವು ದೋಸೆ ತಿನ್ನೋಣವಾ? ಓಕೆ, ನೀವು ತಗೊಳ್ಳಿ. ಸಾಕಾಗಿದೆ. ನನಗೆ ಬೆಲ್ಲ ಮತ್ತು ತೆಂಗಿನ ತುರಿ ಕಾಂಬಿನೇಷನ್ ತುಂಬ ಇಷ್ಟ ಆಯಿತಾ. ಸೊ ನನಗಂತೂ ತುಂಬ ತಿಂದ್ಬಿಡೋಣ, ಖಾಲಿ ಮಾಡ್ತೇನೆ ಇವಾಗ. ತುಂಬ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವಾಗ ಇನ್ನು ಸ್ವಲ್ಪ ಟೇಸ್ಟ್ ಹೋದ್ಮೇಲೆ ಇದನ್ನು ತಿನ್ಬೇಕಷ್ಟೇ, ಕುಡಿಯೋದಲ್ವ ಇದನ್ನು? ಎಸ್, ಟೇಸ್ಟ್ ನೋಡೋಣ ಈಗ. ವಾವ್, ಇದು ಅಷ್ಟೇ ಸಕ್ಕತ್ತಾಗಿದೆ. ಆ ಫ್ರೂಟ್ಸ್ ಎಲ್ಲ ಹಾಗೆ ಬಿಡಿಬಿಡಿಯಾಗಿ ಬಾಯಿಗೆ ಸಿಗ್ತಾ ಇದೆ ಅಲ್ವಾ? ತುಂಬ ಟೇಸ್ಟಿಯಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಂತೂ ನಾನು ಖಾಲಿ ಮಾಡ್ತೇನೆ, ಪದಾರ್ಥನೂ ಬೇಕಾಗಿಲ್ಲ ಅದಕ್ಕೆ, ಹಾಗೆ ತಿನ್ಕೊಂಡು ಬಿಡ್ಬೋದು ಬೇಗ ಬೇಗ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಡುಗೆ ಮನೆಗೆ ಬಂದು ನೀವು ಲಾಸ್ಟ್ ಟೈಮ್ ಬಂದಾಗಲೂ ಹಾಗೆ ಇಂಪ್ರೆಸ್ ಮಾಡಿದ್ರಿ, ಟೇಸ್ಟಿಯಾಗಿರೋ ಫುಡ್ ಮಾಡಿಕೊಟ್ಟು. ಈ ಸಲನೂ ಹಾಗೆ ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಆಹಾ, ನೀರು ದೋಸೆ ಜೊತೆ ಈ ಕೊಬ್ಬರಿ ಮತ್ತು ಬೆಲ್ಲ ಬೆರೆಸಿದ್ರಂತೂ ಯಮ್ಮಿ ಆಗಿರುತ್ತೆ. ಟ್ರೈ ಮಾಡಲೇಬೇಕು. ಆ್ಯಂಡ್ ಈ ಜ್ಯೂಸ್ ಇದೆ ಅಲ್ವಾ, ತುಂಬ ಥಿಕ್ಕಾಗಿದ್ರೂ ಕೂಡ ಕುಡಿಯೋಕೆ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀರಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.